ಕಳೆದೊಂದು ವಾರದಿಂದ ಸುರಿದ ಭಾರಿ ಮಳೆಗೆ ಪುತ್ತೂರಿನ ಗೌರಿ ಹೊಳೆ ತುಂಬಿ ಹರಿತಾ ಇದ್ದು ಸರ್ವಿಸ್ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದರಿಂದಾಗಿ ಸವಣೂರಿಗೆ ತೆರಳುವವರಿಗೆ ಸಂಪರ್ಕ ಸಾಧ್ಯವಾಗದೆ ಸಮಸ್ಯೆ ಉಂಟಾಗಿದೆ. ವಾಹನ ಸವಾರರು ಪ್ರಯಾಣಿಕರು ಸುತ್ತು ಬಳಸಿ ಸಂಚಾರ ಮಾಡುವಂತಾಯಿತು. ಇಲ್ಲಿನ ಹಿಂದೂ ಜಾಗರಣ ವೇದಿಕೆ ಸರ್ವೆ ಇಲ್ಲಿನ ಕಾರ್ಯಕರ್ತರು ಗೌರಿ ಹೊಳೆಯ ಸೇತುವೆ ಮೇಲಿದ್ದ ಮರಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬೃಹತ್ ಗಾತ್ರದ ಮರಗಳನ್ನು ಕಡಿದು ನದಿಗಳಲ್ಲಿ ಬಿಡೋದ್ರಿಂದ ಕೃತಕ ನೆರೆ ಸಮಸ್ಯೆ ಉಂಟಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರತ್ತ ಕಮಾನ್ ಲೋಡ್ ಮಾಡಿ ದೋಸ್ತಿಗೆ ಲೋಡ್ ಬರ್ಲಿ 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 ಡಬ್ಬು ಬಿಡ್ಲಿ ಅಣ್ಣ ಬರೋಣ ಬರೋಣ ಒಟ್ಟಿಗೆ ಸಂಘ ಮಾತ್ರ ಉದಯ ಇಲ್ಲ ಸ್ವಸ್ತಿಗಳ ಒಟ್ಟಿಗೆ ಉದಯ ಕಣಕೋತಡಿ ಉದಯ Incoming voice call from +91 78996 77335 on Sim.